ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಾಣುತ್ತದೆಯೋ ಇದು ಅಷ್ಟೇ ನಿಗೂಢವಾಗಿದೆ. ಎಷ್ಟು ರಹಸ್ಯಗಳು ಈ ದೇವಸ್ಥಾನಕ್ಕೆ ಸಂಬಂಧಿಸಿದೆಯೋ ಅದರ 10 ಪಟ್ಟು ಈ ದೇವಸ್ಥಾನದ ಸುರಂಗಕ್ಕೆ ಸಂಬಂಧಿಸಿದೆ. ಇದೇ ಕಾರಣ ಈ ಸುರಂಗವನ್ನ ನೂರಾರು ವರ್ಷಗಳಿಂದ ಸರ್ಕಾರಗಳೇ ಮುಚ್ಚಿ ಹಾಕಿವೆ. ಇತಿಹಾಸದಲ್ಲಿ ನಮ್ಮ ದೇಶದ ದೇವಾಲಯಗಳನ್ನ ಯಾರ್ಯಾರು ಕಟ್ಟಿದರು ಎಂದು ಒಂದಿಲ್ಲ ಒಂದು ರೀತಿಯಲ್ಲಿ ಕುರುಹುಗಳು ಸಿಕ್ಕಿವೆ. ಆದರೆ ಈ ದೇವಾಲಯವನ್ನ ಯಾರು ಹೇಗೆ ಕಟ್ಟಿದ್ರು ಅನ್ನುವ ಮಾಹಿತಿ ಯಾವ ಸರ್ಕಾರಕ್ಕೂ ಸಿಕ್ಕೇ ಇಲ್ಲ. ಕೆಲವು ದೇವಾಲಯಗಳು ಹಾಗೂ ದೇವರ ವಿಗ್ರಹಗಳು ಸ್ವಯಂಭೂ ಅಂದರೆ ತಂತಾನೆ ಹುಟ್ಟಿರುವ ದೇವಾಲಯಗಳು, ಆದರೆ ಇನ್ನು ಕೆಲವು ಮಾನವ ನಿರ್ಮಿತ ದೇವಾಲಯಗಳಾಗಿವೆ. ಆದರೆ ಈ ದೇವಸ್ಥಾನ ಮಾತ್ರ ಎರಡಕ್ಕೂ ಮೀರಿದ್ದಾಗಿದೆ. ಹಾಗಾದ್ರೆ ಅಂತಹ ರಹಸ್ಯಮಯ ದೇವಾಲಯ ಯಾವುದು? ಯಾಕೆ ಈ ದೇವಸ್ಥಾನದ ಸುತ್ತಲೂ ಅಷ್ಟೊಂದು ರಹಸ್ಯಗಳು ತುಂಬಿಕೊಂಡಿವೆ? ಎಂತೆಂತಹ ವಿಜ್ಞಾನಿಗಳು ವಿಶ್ವಾದ್ಯಂತ ಬಂದು ಈ ದೇವಸ್ಥಾನದ ರಹಸ್ಯವನ್ನು ಭೇದಿಸಲು ಬಂದರೂ ರಹಸ್ಯ ಮಾತ್ರ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಬನ್ನಿ ಆ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನಾವೀಗ ಆಧುನಿಕ ಜಗತ್ತಿನಲ್ಲಿದ್ದೇವೆ. ತಂತ್ರಜ್ಞಾನಗಳು ಅಭಿವೃದ್ಧಿಯಾಗಿವೆ. ಆದರೆ ಪುರಾತನ ಕಾಲದ ಕೆಲವೊಂದು ನಿರ್ಮಾಣಗಳನ್ನು ನೋಡಿದಾಗ ಈ ತಂತ್ರಜ್ಞಾನ ಯಾವ ಲೆಕ್ಕಕ್ಕೂ ಇಲ್ಲ ಎಂದೆನಿಸಿಬಿಡುತ್ತದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಭಾರತದ ಅತ್ಯಂತ ರಹಸ್ಯಮಯ ಹಾಗೂ ಪುರಾತನ ದೇವಾಲಯ ಕೈಲಾಸ ಮಂದಿರ. ಇದರ ನಿರ್ಮಾಣದ ವಿಚಾರ ಇಂದಿಗೂ ಅಚ್ಚರಿಯಾಗಿಯೇ ಉಳಿದಿದೆ. ಕಣ್ಣಳತೆಗೆ ಸಿಗದಷ್ಟು ಎತ್ತರದ ಬಂಡೆಯಲ್ಲೇ ನಿರ್ಮಾಣವಾಗಿದೆ ಈ ಅದ್ಭುತ ದೇವಸ್ಥಾನ. ಸಾಮಾನ್ಯವಾಗಿ ಎಲ್ಲ ದೇಗುಲ ಕಟ್ಟಡಗಳು ಕಲ್ಲುಗಳನ್ನು ಜೋಡಿಸಿ ಕಟ್ಟಲಾಗುತ್ತದೆ. ಆದರೆ ಈ ದೇವಾಲಯ ಹಾಗಲ್ಲ. ಇಲ್ಲಿ ಕಲ್ಲುಗಳನ್ನು ಜೋಡಿಸಿ ಅಲ್ಲ, ಬದಲಾಗಿ ಬೃಹತ್ ಬಂಡೆಯನ್ನೇ ಕೊರೆದು ದೇಗುಲವನ್ನ ನಿರ್ಮಾಣ ಮಾಡಲಾಗಿದೆ. ಇದೇ ಕಾರಣಕ್ಕೆ ಈ ದೇಗುಲ ನಿರ್ಮಾಣ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದ್ದು, ಅಚ್ಚರಿಯಾಗಿಯೇ ಉಳಿದಿದ್ದು. ಅತಿ ಮಾನುಷ ಶಕ್ತಿಯ ಹೊರತಾಗಿ ಇದನ್ನು ಮನುಷ್ಯರಿಂದ ನಿರ್ಮಿಸಲು ಸಾಧ್ಯವೇ ಇಲ್ಲ ಎಂಬಂತಹ ದೃಢ ನಂಬಿಕೆ ಜನಸಾಮಾನ್ಯರಿಗೆ ಈಗ ಬಂದಿದೆ. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಕೈಲಾಸ ಮಂದಿರವೇ ಈ ರಹಸ್ಯಮಯ ತಾಣ. ಈ ದೇಗುಲ ಇಂದಿಗೂ ಊಹೆಗೆ ನಿಲುಕದ ರಹಸ್ಯವಾಗಿಯೇ ಉಳಿದಿದೆ. ಎಲ್ಲೋರ ಗುಹೆಗಳಿಗೆ ಇದು ಖ್ಯಾತಿಯಾಗಿದೆ. ಇಲ್ಲಿ 32 ಅತ್ಯಂತ ರಹಸ್ಯಮಯ ಗುಹೆಗಳು ಕೂಡ ಇವೆ. ಇದರಲ್ಲಿ 16ನೇ ನಿರ್ಮಾಣವೇ ಈ ಅದ್ಭುತ ಕೈಲಾಸ ಮಂದಿರ. ಇದು ಎಲ್ಲಾ ದೇವಾಲಯಗಳಂತೆ ಅಲ್ಲ. ಇದರ ನಿರ್ಮಾಣವೇ ಭಿನ್ನವಾಗಿದೆ. 60 ಅಡಿ ಎತ್ತರ, 200 ಅಡಿ ಅಗಲ ಇರುವ ಇಂತಹ ದೇವಾಲಯವನ್ನು ಈಗಿನ ಯಾವ ಅತ್ಯಾಧುನಿಕ ತಂತ್ರಜ್ಞಾನದಿಂದಲೂ ನಿರ್ಮಿಸಲು ಸಾಧ್ಯವೇ ಇಲ್ಲ ಎಂಬುದನ್ನ ಈಗಿನ ತಂತ್ರಜ್ಞರು ಕೂಡ ಅಭಿಮತ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಕೂಟ ಆಳ್ವಿಕೆ ಕಾಲದಲ್ಲಿ 1ನೇ ಕೃಷ್ಣ ಈ ದೇವಾಲಯದ ಜೀರ್ಣೋದ್ಧಾರ ಮುಂದೆ ಮಾಡಿದ್ದನು ಎಂದು ನಂಬಲಾಗಿದೆ. ಏಕಶಿಲೆಯಲ್ಲಿ ನಿರ್ಮಿಸಿರುವ ಬೃಹತ್ ದೇಗುಲಗಳಲ್ಲಿ ಇದು ವಿಶ್ವದ ಅತಿ ದೊಡ್ಡದು ಎಂದು ಗುರುತಿಸಲ್ಪಟ್ಟಿದೆ. ಭಾರತದಲ್ಲಿ ಅನೇಕ ಪ್ರಮುಖ ದೇವಾಲಯಗಳು ಇದ್ದರೂ ಕೈಲಾಸ ದೇಗುಲಕ್ಕೆ ಮಾತ್ರ ಅದರದ್ದೇ ಆದ ಮಹತ್ವ ಇದೆ. ಇದೊಂದು ಅದ್ಭುತ ಶಿವಮಂದಿರ. ಚರಣಾಂದ್ರಿ ಗಿರಿಯ ಬಂಡೆಯನ್ನು ಕೊರೆದು ನಿರ್ಮಿಸಿರುವ ಈ ಬಹುಮಡಿಯ ಏಕಶಿಲಾ ದೇಗುಲ ಸುಮಾರು 1500 ವರ್ಷಗಳ ಹಳೆಯ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಸಾಮಾನ್ಯವಾಗಿ ಕಟ್ಟಡಗಳನ್ನ ಕೆಳಗಡೆಯಿಂದ ಮೇಲೆ ನಿರ್ಮಿಸಿಕೊಂಡು ಬರಲಾಗುತ್ತದೆ. ಆದರೆ ಇಲ್ಲಿ ಬಂಡೆಯ ಮೇಲಿಂದ ಅಂದ್ರೆ ಕಿರೀಟದಿಂದ ಅಂದ್ರೆ ವಿಮಾನದಿಂದ ಕೆತ್ತಿಕೊಂಡು ಬಂದು ಕೊನೆಗೆ ಇಲ್ಲಿಯ ಫೌಂಡೇಶನ್ ನಿರ್ಮಿಸಲಾಗಿದೆ. ಈ ವಿಶ್ವದಲ್ಲಿ ಈ ಮಾದರಿಯಲ್ಲಿ ನಿರ್ಮಾಣವಾಗಿರುವ ದೇಗುಲ ಇದೊಂದೇ ಆಗಿದೆ. ಇಲ್ಲಿನ ಪ್ರತಿಯೊಂದು ಕೆತ್ತನೆ ಕಸೂರು ಕೆಲಸವನ್ನು ತುಂಬಾ ನಾಜೂಕಾಗಿ ಮತ್ತು ಅಷ್ಟೇ ಕ್ರಮಬದ್ಧವಾಗಿ ಮಾಡಲಾಗಿದೆ. ಶಿಲ್ಪಿಗಳ ಕೈಚಳಕ ಬುದ್ಧಿವಂತಿಕೆ ಈ ದೇಗುಲದ ಒಂದೊಂದು ಕುಸೂರಿ ಕೆತ್ತನೆಯನ್ನು ಕಾಣುತ್ತದೆ. ಒಂದೊಮ್ಮೆ ಕೆತ್ತನೆಯಲ್ಲಿ ಸಣ್ಣ ವ್ಯತ್ಯಾಸವಾದರೂ ಇಡೀ ನಿರ್ಮಾಣ ಕಾರ್ಯವೇ ಹಾಳಾಗಿ ಹೋಗುತ್ತದೆ. ಆದರೆ ಇದಕ್ಕೆ ಅವಕಾಶವೇ ನೀಡದಂತೆ ಈ ದೇಗುಲದ ಕೆಲಸ ಮುಗಿಸಲಾಗಿದೆ. ಇದು ಅಥೆನ್ಸ್ನ ಪ್ರಸಿದ್ಧ ಪಾರ್ಥೆನಾನ್ ಕಟ್ಟಡಗಳಿಂದ 2 ಪಟ್ಟು ಎತ್ತರವಿದೆ. ಕ್ರಿಸ್ತಿ ಶಕ 756ರಿಂದ 773ರಲ್ಲಿ ಆಳಿದ್ದ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಈ ದೇವಾಲಯದ ಜೀರ್ಣೋದ್ಧಾರ ಮುಂದೆ ಮಾಡಿದ್ದನು ಎಂದು ನಂಬಲಾಗಿದೆ. ಈ ಅದ್ಭುತ ದೇಗುಲವನ್ನು ನಿರ್ಮಿಸಲು 18 ವರ್ಷ ಹಿಡಿದಿತ್ತಂತೆ. ಬರೀ 18 ವರ್ಷದಲ್ಲಿ ಇಂತಹ ಅದ್ಭುತ ನಿರ್ಮಾಣ ಮಾಡಲು ಸಾಧ್ಯವೇ? ಈ ಪ್ರಶ್ನೆ ಕೂಡ ಈಗಲೂ ಇದೆ. ಎಲ್ಲಾ ಕಾರ್ಮಿಕರು ಬಿಡುವೆ ಇಲ್ಲದೆ ಕೆಲಸ ಮಾಡಿದರೂ 18 ವರ್ಷದಲ್ಲಿ ಇಂತಹ ನಿರ್ಮಾಣ ಮಾಡಲು ಆಗಿನ ಕಾಲದಲ್ಲಿ ಅಸಾಧ್ಯದ
ಮಾತು ಎಂದು ಈಗಿನ ತಂತ್ರಜ್ಞಾನರು ಹೇಳುತ್ತಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿನ ವರ್ಷ ಈ ಸುಂದರ ದೇಗುಲ ನಿರ್ಮಾಣಕ್ಕೆ ಬೇಕಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಯು ಆಕಾರದ ಬಂಡೆಯನ್ನ ಕತ್ತರಿಸಿ ದೇಗುಲವನ್ನು ನಿರ್ಮಿಸಿದ್ದರೂ ಈಗಲೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಈ ದೇಗುಲದ ಆಕಾರವನ್ನು ಅದೇಗೆ ನಿರ್ಮಿಸಿದ್ರು ಎಂದು ಪ್ರಶ್ನೆಯಂತೂ ಕಾಡುತ್ತಾನೆ ಇರುತ್ತದೆ. ಒಂದು ಅಂದಾಜಿನ ಪ್ರಕಾರ 40 ಲಕ್ಷ ಟನ್ ಕಲ್ಲುಗಳನ್ನ ಇಲ್ಲಿಂದ ತೆಗೆದು ಈ ಅದ್ಭುತ ದೇಗುಲವನ್ನ ನಿರ್ಮಿಸಲಾಗಿದೆ. ಹೀಗೆ ತೆಗೆದ ಕಲ್ಲುಗಳನ್ನು ಇಲ್ಲೇ ಎಲ್ಲಾದರೂ ಹಾಕಿರಬೇಕು. ಆದರೆ ಈ ಕುರುಹು ಇಲ್ಲಿ ಸುತ್ತಮುತ್ತ ನಿಮಗೆ ಸಿಗೋದೇ ಇಲ್ಲ. ಅದು ಅಲ್ಲದೆ ತೆಗೆದ ಕಲ್ಲುಗಳನ್ನು ಬೇರೆ ಯಾವುದೇ ದೇಗುಲಕ್ಕೆ ಬಳಕೆ ಮಾಡಿದಂತೂ ಕುರುಹುಗಳು ಕೂಡ ಇಲ್ಲ. ಹಾಗಾದ್ರೆ ಆ 4 ಲಕ್ಷ ಟನ್ಗಳು ಎಲ್ಲಿ ಹೋದವು ಎನ್ನುವುದು ಪ್ರಶ್ನೆ ಈಗಲೂ ಸಿಗದಂತಹ ಒಂದು ಉತ್ತರವಾಗಿದೆ. ಇದನ್ನೆಲ್ಲ ನೋಡುತ್ತಿದ್ದರೆ ಇದು ಯಾವುದೋ ಅತಿಮಾನುಷನ ಕೆಲಸವೇ ಇರಬಹುದೆಂದು ನಂಬಲಾಗಿದೆ. 1909ರಲ್ಲಿ ಬ್ರಿಟಿಷ್ ಪುರಾತತ್ವ ಇಲಾಖೆಯ ಒಂದು ಗುಂಪು ಈ ದೇವಸ್ಥಾನದ ಮೇಲೆ ಸಂಶೋಧನೆ ಮಾಡಲು ಕೂಡ ಬಂದಿತ್ತು ಹಾಗೂ ಇಲ್ಲೇ 3 ವರ್ಷ ವಸ್ತಿ ಹೂಡಿತ್ತು. ಇಲ್ಲಿನ ಈ ಕಲಾಕೃತಿ ಕೊಂಡು ಇದು ಮಾನವ ನಿರ್ಮಿತ ದೇವಸ್ಥಾನವೇ ಅಲ್ಲ, ಬದಲಾಗಿ ಇದು ಅನ್ಯ ಗ್ರಹಗಳ ಜೀವಿಗಳಿಂದ ಮಾಡಿದಂತಹ ದೇವಾಲಯ, ಅಂದ್ರೆ ಏಲಿಯನ್ಸ್ಗಳು ನಿರ್ಮಾಣ ಮಾಡಿದ ದೇವಾಲಯ ಎಂದು ಅವರು ಹೇಳಿಕೊಂಡಿದ್ದಾರೆ. ಸದ್ಯ ಈ ದೇಗುಲವನ್ನು ಮೇಲಿಂದ ಕೆಳಗೆ ಕೊರೆಯಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ದೇಗುಲದ ಕೆಳಗೆ ದೊಡ್ಡ ದೊಡ್ಡ ಸುರಂಗಗಳಿವೆ. ಒಂದು ಮಾಹಿತಿಯ ಪ್ರಕಾರ ಈ ಸುರಂಗಗಳು ಇಲ್ಲಿಂದ ಕೈಲಾಸ ಪರ್ವತಕ್ಕೂ ಕೂಡ ಕನೆಕ್ಟ್ ಮಾಡುತ್ತವೆ ಅನ್ನುವ ನಂಬಿಕೆ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಮೊದಲು ಈ ಸುರಂಗ ಮಾರ್ಗಗಳನ್ನು ನಿರ್ಮಿಸಿ ಆಮೇಲೆ ದೇವಾಲಯವನ್ನ ನಿರ್ಮಿಸಲಾಗಿತ್ತು ಎನ್ನುವ ಥಿಯರಿ ಕೂಡ ಕೆಲವೊಬ್ಬರು ಹೇಳುತ್ತಾರೆ. ಈ ಸುರಂಗಗಳು ಕೈಲಾಸಕ್ಕೆ ಸೇರುವ ಕಾರಣ ಈ ಸುರಂಗ ಮಾರ್ಗವನ್ನೇ ಬಳಸಿ ಮಹಾದೇವ ಹಾಗೂ ಪಾರ್ವತಿ ಕೈಲಾಸದಿಂದ ಈ ಕೈಲಾಸ ಪರ್ವತಕ್ಕೆ ಬರುತ್ತಿದ್ದರು ಅನ್ನುವ ನಂಬಿಕೆ ಇದೆ. ಅದು ಅಲ್ಲದೆ ಈ ಸುರಂಗ ಒಂದಿಷ್ಟು ಸಾವಿರಾರು ವರ್ಷಗಳ ಹಿಂದೆ ಯಾವುದಾದರೂ ನಗರವೈತಾ ಅನ್ನುವ ಪ್ರಶ್ನೆ ಕೂಡ ಈಗ ಪುರಾತತ್ವ ಇಲಾಖೆಯವರು ಮಾಡುತ್ತಿದ್ದಾರೆ. ಅಲ್ಲಿಂದಲೇ ದೇಗುಲ ನಿರ್ಮಾಣವಾಗಿತ್ತ ಇಂಥ ಪ್ರಶ್ನೆ ಕೂಡ ಇಲ್ಲಿದೆ. ಆದ್ರೆ ಇವೆಲ್ಲ ಪ್ರಶ್ನೆಗಳ ನಡುವೆ ದೇವಾಲಯ ಮಾತ್ರ ಸುಂದರವಾಗಿ ಈಗಲೂ ಕಣ್ಮನ ಸೆಳೆಯುತ್ತದೆ. ಹಿಂದೆ ಮೊಘಲ್ ದೊರೆ ಔರಂಗಜೇಬನು ಒಂದಿಷ್ಟು ದೇಗುಲಗಳನ್ನ ನಾಶ ಮಾಡಿದ್ದ ಎಂಬುದು ಇತಿಹಾಸದಲ್ಲಿ ದಾಖಲಾದ ಸತ್ಯ. ಈ ದೇವಾಲಯದ ಮೇಲೂ ಔರಂಗಜೇಬ ದಾಳಿ ಮಾಡಿದ್ದ. ಸಾವಿರಾರು ಜನರನ್ನು ಈ ದೇಗುಲ ನಾಶಕ್ಕೆ ಕಳಿಸಿದ್ದನಂತೆ. ಸುಮಾರು 15,000 ಆನೆಗಳನ್ನ ಹಾಗೂ 40,000 ಕುದುರೆಗಳನ್ನ ಬಳಸಿ ಹಾಗೂ 1 ಲಕ್ಷಕ್ಕಿಂತ ಹೆಚ್ಚು ತನ್ನ ಸೈನ್ಯವನ್ನ ಕಳಿಸಿ ಈ ದೇಗುಲವನ್ನು ನಾಶ ಮಾಡಲು ಮುಂದಾಗಿದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಈ ದೇವಾಲಯವನ್ನು ನಾಶ ಮಾಡಲು ಸಾಧ್ಯವಾಗಿಲ್ಲ ಅನ್ನುವುದು ಇನ್ನೊಂದು ವಿಚಿತ್ರ ಸಂಗತಿ. ಪ್ರಶ್ನೆ, ಅನುಮಾನಗಳು, ನಿಗೂಢಗಳು ಏನೇ ಇದ್ದರೂ ಈ ದೇಗುಲ ನೋಡುವುದಕ್ಕೆ ಖುಷಿ ಕೊಡುತ್ತದೆ. ಇಲ್ಲಿನ ಅದ್ಭುತ ಕೆತ್ತನೆ, ಆ ಸೌಂದರ್ಯ ಎಲ್ಲಾ ನೋವನ್ನ ಮರೆಸಿಬಿಡುತ್ತದೆ, ಮನಸ್ಸಿಗೊಂದು ನೆಮ್ಮದಿ ತರುತ್ತದೆ. ಸ್ನೇಹಿತರೆ, ನೋಡಿದಿರಾ? ನಿಜಕ್ಕೂ ನೀವು ಭಾರತೀಯರಾಗಿದ್ದರೆ ಒಂದಿಲ್ಲ ಒಂದು ದಿವಸ ಇಂತಹ ಅಚ್ಚರಿಯ ಹಾಗೂ ರಹಸ್ಯಮಯ ದೇವಾಲಯವನ್ನ ನೋಡಲೇಬೇಕು. ಆಗ ಮಾತ್ರ ನಿಜಕ್ಕೂ ಆ ಶಿವನಲ್ಲಿ ನಿಮಗೆ ಭಕ್ತಿ ಇದ್ದರೆ ಅಂತಹ ಒಂದು ಪ್ರಯತ್ನ ದಯವಿಟ್ಟು ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಹರ ಹರ ಮಹಾದೇವ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.